ನಹಮದು ವನುಸಲ್ಲಿ ಅಲಾ ರಸೂಲಿಲ್ ಕರೀಮ್ ಅಲಾ ಅಲಿ ವಸಾಹಬಿ ಅಜ್ಮೈನ್ ಅಮ್ಮಾ ಬಾದ್. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಗಳಾಗಿರುವಂತಹ ವಿವಿಧ ಧರ್ಮೀಯರೇ, ಜಗತ್ಸೃಷ್ಟಿಕರ್ತನ ಶಾಂತಿ ನಮ್ಮ ಮೇಲಿರಲಿ. ಸಾಮಾನ್ಯವಾಗಿ ಇಫ್ತಾರ್ ಎಂಬ ಒಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮೀಯರನ್ನು ಸೇರಿಸಿ ಜನರಿಗೆ ಕೆಲವೊಂದು ವಿಚಾರಗಳನ್ನು ಮನನ ಮಾಡಿಸುವಂಥ ಒಂದು ಕೆಲಸ. ನಾನು ಸಾಮಾನ್ಯವಾಗಿ ಇಂತಹ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡುವಂತಹ ವ್ಯಕ್ತಿತ್ವ. ಆದರೆ ಒಂದು ವಿಚಾರ ನಾನು ಎಲ್ಲ ಕಡೆ ಪ್ರಸ್ತಾಪಿಸುತ್ತೇನೆ, ಈ ಸೌಹಾರ್ದತೆ ಎಂಬುದು ಭಿಕ್ಷಾಟನೆ ಮತ್ತೊಂದು ಹೆಸರು ಎಂದು ನನ್ನ ಭಾವನೆ. ಯಾಕೆಂದರೆ ಸೌಹಾರ್ದ ಪ್ರೇಮಿಗಳು ಎಲ್ಲ ಸಂದರ್ಭಗಳಲ್ಲೂ ಸೌಹಾರ್ದ ಪ್ರೇಮಿಗಳಾಗಿ ಇರ್ತಾರೆ. ಆದರೆ ಸೌಹಾರ್ದತೆಯನ್ನು ಬಯಸದವರು ಅವರೇ ಕಲ್ಲೆಸೆಯುವವರು, ದೊಂಬಿ ಮಾಡುವವರು ಅಥವಾ ಸಮಾಜವನ್ನು ಒಡೆಯುವವರು. ಆದ್ದರಿಂದ ನಾನು ಪ್ರಯೋಗಿಸುವಂಥ ಪದ, ನಾವು ಸೌಹಾರ್ದ ಸಮಾಜಕ್ಕಿಂತ ಹೆಚ್ಚು ನಾವು ಸಹಿಷ್ಣು ಸಮಾಜವನ್ನು ಸ್ಥಾಪಿಸಬೇಕು. ಯಾಕೆಂದರೆ ಈಗ ಉದಾಹರಣೆಗೆ ಇಸ್ಲಾಂ ಈ ದೇಶಕ್ಕೆ ಬಂದು ಸುಮಾರು 1400 ವರ್ಷಗಳಾಗಿವೆ. ಇನ್ನೂ ಕೂಡ ಚಾಲ್ತಿಯಲ್ಲಿರುವಂತಹ ಅನೇಕ ಸಾಂಕೇತಿಕ ಪದಗಳ ಉಚ್ಚಾರಣೆ ಕೂಡ ಗೊತ್ತಿಲ್ಲ ನಮ್ಮ ದೇಶ ಬಾಂಧವರಿಗೆ, ಅದರ ಅರ್ಥ ಕೂಡ ಗೊತ್ತಿಲ್ಲ. ಮೊನ್ನೆ ನಮ್ಮದೊಂದು ಇಫ್ತಾರ್ ಈ ಸಭೆ ನಡೆಯಿತು. ಆ ಸಭೆಯಲ್ಲಿ ನಾನು ಒಂದು ಪ್ರಶ್ನೆ ಕೇಳಿದ್ದೆ, ನಮ್ಮ ಆ್ಯಂಕರ್ ಒಂದು ಪ್ರಶ್ನೆ ಕೇಳಿದ್ರು. ವೇದಿಕೆಯಲ್ಲಿದ್ದಂತಹ ಓರ್ವ ಕ್ರೈಸ್ತ ಮತ್ತು ಓರ್ವ ಹಿಂದೂ ಸಹೋದರರಲ್ಲಿ ಒಂದು ಪ್ರಶ್ನೆ ಕೇಳಲಾಯಿತು, ಇಫ್ತಾರ್ ಅಂದರೆ ಏನಂತ. ಅವರು ಹೇಳಿದರು, ಇಫ್ತಾರ್ ಅಂದರೆ ಸೌಹಾರ್ದತೆ ಅಂತ. ಇಂತಹ ಅನೇಕ ಪದಗಳಿವೆ. ಅಜಾನ್ ಅಂದರೆ ಏನು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಇಸ್ಲಾಂ ಅಂದರೆ ಏನು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಹೀಗೆ ಅನೇಕ ಅರಬಿ ಪದಗಳು, ಯಾವ ಪದಗಳನ್ನು ಹೆಚ್ಚಾಗಿ ನಾವು ಬಳಸುತ್ತೇವೆ ಆ ಪದಗಳ ಅದರ ಉಚ್ಚಾರಣೆ ಮತ್ತು ಅರ್ಥ ಈ ಸಮಾಜ ಬಾಂಧವರಿಗೆ ತಿಳಿದಿಲ್ಲ. ಆದುದರಿಂದ ಯಾವಾಗ ನನ್ನ ಧರ್ಮದ ಕುರಿತು ನನ್ನ ಸಹೋದರ ಧರ್ಮೀಯರಿಗೆ ತಿಳುವಳಿಕೆ ಮೂಡುತ್ತದೋ ಮತ್ತು ಅವರ ಆಚರಣೆಗಳ ಕುರಿತು ನನ್ನಲ್ಲಿ ಪ್ರಜ್ಞೆ ಮೂಡಿದಾಗ ಸಮಾಜದಲ್ಲಿ ತನ್ನಿಂತಾನೇ ಸೌಹಾರ್ದತೆ ಉಂಟಾಗುತ್ತದೆ. ಅದಕ್ಕೆ ಯಾವುದೇ ಕಾರ್ಯಕ್ರಮ ಮಾಡುವಂಥ ಅಗತ್ಯ ಬರುವುದೇ ಇಲ್ಲ. ಆದುದರಿಂದ ಮೊದಲು ನಾವು ಮಾಡಬೇಕಾದಂಥ ಕೆಲಸ ಏನೆಂದರೆ, ನನ್ನಲ್ಲಿ ಬಹಳ ಆಪ್ತರಾಗಿರುವಂತಹ ಕೆಲವರು ಅಥವಾ ನನ್ನ ನೆರೆಯಲ್ಲಿರುವಂತಹ ಕೆಲವರು, ವ್ಯಾವಹಾರಿಕವಾಗಿ ನನ್ನಲ್ಲಿ ಸಂಪರ್ಕದಲ್ಲಿರುವವರು, ಇವರಲ್ಲಿ ನನ್ನ ಧರ್ಮದ ಕುರಿತು ನಾನು ಪರಿಚಯ ನಾವು ಮಾಡಿಸಬೇಕಾಗಿದೆ. ಕನಿಷ್ಠ ಕೆಲವು ಪದಗಳ ಅರ್ಥವಾದರೂ ಅವರಿಗೆ ಗೊತ್ತಿರಬೇಕು. ಉದಾಹರಣೆಗೆ ಇಫ್ತಾರ್ ಅಂದರೆ ಏನು ಎಂದು ಕೇಳಿದರೆ ಅವರು ಹೇಳಿದ್ದು, ಎಲ್ಲರೂ ಸೇರಿ ಸೌಹಾರ್ದತೆಯ ಭಕ್ಷ್ಯವನ್ನು ಅಥವಾ ಪದಾರ್ಥವನ್ನು ಸೇವಿಸುವ ಕೆಲಸಕ್ಕೆ ಇಫ್ತಾರ್ ಎಂದು ಹೇಳುವುದು. ನಿಜವಾಗಿ ಇಫ್ತಾರ್ ಎಂಬುದು ಫಿತ್ರ್ ಎಂಬ ಪದದಿಂದ ಬಂದಂಥ ಒಂದು ಪದ. ಮತ್ತು ಸಾಮಾನ್ಯವಾಗಿ ಅರಬಿ ಭಾಷೆಯಲ್ಲಿ ಬೆಳಗಿನ ಆಹಾರಕ್ಕೆ ಫತೂರ್ ಎಂದು ಹೇಳುವುದು. ಮತ್ತು ಅದನ್ನೇ ಇಂಗ್ಲಿಷಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಬ್ರೇಕ್ ಫಾಸ್ಟ್ ಅಂದರೆ ಫಾಸ್ಟ್ ಅನ್ನು ಬೇಕಿಂಗ್ ಮಾಡುವುದು. ಹೀಗೆ ಫತೂರ್ನಿಂದ ಇಫ್ತಾರ್ ಬಂದಿದೆ. ಉಪವಾಸವನ್ನು ಪಾರಣ ಮಾಡುವಂಥ ಕಾರ್ಯಕ್ರಮಕ್ಕೆ ಇಫ್ತಾರ್ ಎಂದು ಹೇಳುವುದು, ಉಪವಾಸ ಪಾರಣ ಮಾಡುವಂಥ ಕಾರ್ಯಕ್ರಮಕ್ಕೆ. ಮತ್ತು ನನ್ನ ದೇಶ ಬಾಂಧವರು ನಾನು ಹೇಳುವುದು, ಉಪವಾಸ ಅಂದರೆ ಕೇವಲ ಅನ್ನ ಆಹಾರವನ್ನು ಸೇವಿಸದೇ ಇರುವುದು ಮಾತ್ರ ಅಲ್ಲ, ಬದಲಾಗಿ ಚಿತ್ತದ ದಾಸನಾಗಿ ಬದುಕುವಂತಹ ಕಾಲದಲ್ಲಿ 11 ತಿಂಗಳ ಕಾಲ ಒಬ್ಬ ವ್ಯಕ್ತಿ ತನ್ನ ಚಿತ್ತದ ದಾಸನಾಗಿ ಬದುಕುತ್ತಾನೆ. ಆ ವ್ಯಕ್ತಿಯನ್ನು ಸಮಾಜದ ಮುಂದೆ ಒಂದು ಉತ್ಕೃಷ್ಟ, ಒಂದು ಉತ್ತಮ, ಅತ್ಯುತ್ತಮ ವ್ಯಕ್ತಿಯಾಗಿ ರೂಪಿಸುವುದು ಇದರ ಮುಖ್ಯ ಉದ್ದೇಶವಾಗಿರುತ್ತದೆ. ಆದುದರಿಂದಲೇ ಈ ಉಪವಾಸ ಮತ್ತು ಇಫ್ತಾರ್ಗಿರುವಂತಹ ನಿಕಟವಾದಂತಹ ಸಂಬಂಧವನ್ನು ನಾವು ಅರ್ಥ ಮಾಡಿಸಬೇಕಾಗಿದೆ. ಆದುದರಿಂದಲೇ ಮುಸಲ್ಮಾನರು ಆಚರಿಸುವಂತಹ ಎಲ್ಲ ಹಬ್ಬಗಳು, ಮುಸಲ್ಮಾನರು ಆಚರಿಸುವಂತಹ ಎಲ್ಲ ಕರ್ಮಗಳು, ಆ ಕರ್ಮಗಳ ಹಿಂದೆ ಒಂದು ಉದಾತ್ತವಾದಂಥ ಉದ್ದೇಶವಿದೆ. ಮತ್ತು ಉಪವಾಸವನ್ನು ಅದೇ ಉದ್ದೇಶಕ್ಕಾಗಿ ನಮ್ಮಲ್ಲಿ ಕಡ್ಡಾಯಗೊಳಿಸಲಾಗಿದೆ. ನಾನು ನನ್ನ ಮಾತನ್ನು ಮುಗಿಸುವ ಮುಂಚೆ ಈ ಉಪವಾಸವನ್ನು ಯಾಕೆ ಕಡ್ಡಾಯಗೊಳಿಸಲಾಗಿದೆ ಎಂಬ ಪವಿತ್ರ ಕುರ್ಆನ್ನ ಒಂದು ವಚನ ನಾನು ಹೇಳುತ್ತೇನೆ. ಪವಿತ್ರ ತಾನೆ, ಕುತಿಬಾ ಅಲೈಕುಮುಸ್ ಸಿಯಾಮು ಯಾ ಅಯ್ಯುಹಲ್ಲದೀನ ಆಮನು ಕುತಿಬಾ ಅಲೈಕುಮುಸ್ ಸಿಯಾಮು. ಓ ವಿಶ್ವಾಸಿಗಳೇ, ನಿಮ್ಮ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ. ಯಾವ ರೀತಿ ನಿಮಗಿಂತ ಮುಂಚಿನ ಜನಾಂಗದ ಮೇಲೆ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿತ್ತು, ಯಾಕೆ ಈ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ? ಯಾಕೆ ನೀವು ದೇವಭಕ್ತಿ ಉಳ್ಳವರಾಗಬೇಕು,
ತಕ್ವಾ ಉಳ್ಳವರಾಗಬೇಕು. ಒಂದು ವಿಚಾರ ನಾನು ಇಲ್ಲಿ ನಾನು ಗಮನಕ್ಕೆ ತರ ಬಯಸ್ತೇನೆ. ಮುಸಲ್ಮಾನರಲ್ಲಿ ಪೋಖರಿಗಳಿರಬಹುದು, ಮುಸಲ್ಮಾನರಲ್ಲಿ ಈ ಮದ್ಯಪಾನಿಗಳಿರಬಹುದು, ಮುಸಲ್ಮಾನರಲ್ಲಿ ವ್ಯಭಿಚಾರಿಗಳಿರಬಹುದು. ಆದರೆ ಉಪವಾಸದ ತಿಂಗಳಲ್ಲಿ ಯಾವ ಮುಸಲ್ಮಾನ ಕೂಡ ಸುಳ್ಳು ಹೇಳುವುದಿಲ್ಲ. ಈ ಉಪವಾಸ ತಿಂಗಳಲ್ಲಿ ಯಾವ ಮುಸಲ್ಮಾನ ಕೂಡ ದುಷ್ಕರ್ಮಗಳನ್ನು ಮಾಡುವುದಿಲ್ಲ. ಈ ರೀತಿ ದುಷ್ಕರ್ಮಗಳಿಂದ ತಡೆದು ಸಜ್ಜನಿಕೆಯನ್ನು ಸೃಷ್ಟಿಸಲಿಕ್ಕಾಗಿ, ಉತ್ಕೃಷ್ಟ ಗುಣವುಳ್ಳಂತಹ ವ್ಯಕ್ತಿತ್ವವನ್ನು ರೂಪೀಕರಿಸಲಿಕ್ಕಾಗಿ ಈ ಉಪವಾಸವನ್ನು ಕಡ್ಡಾಯಗೊಳಿಸಲಾಗಿದೆ. ಬಹುಶಃ ಸಮಯದ ಅಭಾವ ಇದೆ, ನನ್ನ ಮಾಹಿತಿಗೆ ಪೂರ್ಣ ವಿರಾಮ ಆಗ್ತೇನೆ. ನಾನು ಇತರ ಕಾರ್ಯಕ್ರಮ ಹೋಗಬೇಕಾಗಿರುವುದರಿಂದ ನಾನು ಇಲ್ಲಿಂದ ಹೊರಡ್ತಾ ಇದ್ದೇನೆ. ವಾಖಿರ್ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.